ಸ್ಮೃತಿಪುರಾಣಾನಾಂ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರದ್ಲೋಕಶಂಕರ ಜಟಾಧರ ಪಾಂಡುರಂಗ ಶೂಲಹಸ್ತ ಕೃಪಾನಿದೆ ಸರ್ವರೋಗಹರಂದೇವ ದತ್ತಾತ್ರೇಯ ಗುರುಂಭಜಿ. ಓಂ ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ. ಇವತ್ತು ಅವಧೂತರಾಗಿ ಗುರುಗಳಾಗಿ ನಾನಂತೂ ಇಲ್ಲಿ ಬರಲಿಲ್ಲ. ಇಲ್ಲಿ ನಮ್ಮ ಆಶ್ರಮದಲ್ಲಿ ವಿಘ್ನೇಶ ಏನು ಗೋಗಳದ್ದೆಲ್ಲ ಡಿಪಾರ್ಟ್ಮೆಂಟ್ ಅವನು ನೋಡ್ಕೊಳ್ಳೋದಿದ್ದ. ಅವನು ಬೆಳೆದಿದ್ದು ಕಲ್ಲಡಕ ಪ್ರಭಾಕರ ಭಟ್ರ ಹತ್ರ. ಅವನು ನನಗೆ ಯಾವಾಗಲೂ ಹೇಳವನು 10 ವರ್ಷದ ಹಿಂದೆ, ನಮ್ಮೂರಲ್ಲಿ ಕಲ್ಲಡಕ ಪ್ರಭಾಕರ ಭಟ್ರಂತಿದ್ದಾನೆ, ಇವತ್ತು ಹಿಂದೂ ಸಮಾಜ ಉಳಿದಿದೆ ಅಂದರೆ ಆ ಬದಿ ಅವರಿಂದ ಅಂತ ಹೇಳ್ತಾ ಇದ್ದ. ಇದು 10 ವರ್ಷದ ಹಿಂದಿನ ಮಾತು. ನನಗೆ ನಿಮ್ಮ ಪುತ್ತೂರಿನ ಕೇದಿರಾಯ ಅವರೆಲ್ಲ ನಮ್ಮ ಗುರುಕುಲದ ಶಾಸ್ತ್ರಿಗಳು, ಅವರೆಲ್ಲ ಪರಿಚಯ. ನಾನು ಸ್ವಲ್ಪ ನನ್ನನ್ನು ಐಡೆಂಟಿಫೈ ಮಾಡಿಕೊಂಡು ಹೇಳಬೇಕಾದ್ರೆ, ಏನೂ ಅಲ್ಲದೊಂದು ವಸ್ತು ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಇದು ನಾನು ನನಗೆ ಹಾಕ್ಕೊಂಡ ಒಂದು ಟ್ಯಾಗ್ಲೈನ್. ಏನೂ ಅಲ್ಲದ ಒಂದು ವಸ್ತು ಕೆಲಸ ಮಾಡ್ತಾ ಇದೆ. ಅದರ ಅರ್ಥ ಇಷ್ಟೇ. ಯಾರೋ ಕೇಳಿದರು, ನಿಮಗೆ ಸಾಕ್ಷಾತ್ಕಾರ ಆಗಿದೆಯಾ ಅಂತ. ಸಾಕ್ಷಾತ್ತಾಗಿ ಒಂದು ಸತ್ಯ ಗೊತ್ತು ಅಂತ. ಈ ಭಾರತದಲ್ಲಿ ಹುಟ್ಟಿ, ಒಳ್ಳೆಯ ಭೂಮಿಯಲ್ಲಿ ಹುಟ್ಟಿ, ನಾನು ಹುಟ್ಟಿದ ಜಾಗ ವಿಡಂಬಕ ಮಹರ್ಷಿಗಳ ತಪಸ್ಸು ಮಾಡಿದ ಜಾಗ, ನಾನು ಬೆಳೆದ ಜಾಗ ಶಂಕರಾಚಾರ್ಯರು ತಪಸ್ಸು ಮಾಡಿದ ಜಾಗ, ನಾನು ಓಡಾಡಿದ ಜಾಗ ಋಷ್ಯಶೃಂಗರ ತಪಸ್ಸು ಮಾಡಿದ ಜಾಗ, ನಾನೀಗಿರೋ ಹಳ್ಳಿ ಹಿಂದೆ ದಾಕ್ಷಾಯಿಣಿ ಅಗ್ನಿಗೆ ಬಿದ್ದ ಜಾಗ, ವೀರಭದ್ರ ಹುಟ್ಟಿದ ಜಾಗ. ಈ ಎಲ್ಲ ಜಾಗದ ಮಧ್ಯೆ ಹುಟ್ಟುಬಿಟ್ಟು ಏನೂ ಮಾಡದೆ ಹೋದರೆ ಆ ಜೀವನಕ್ಕೆ ಅರ್ಥ ಇಲ್ಲ ಆಗುತ್ತೆ ಅನ್ನೋದೊಂದು ಅರ್ಥ ಆಗಿದೆ. ಸರಿ ಇಲ್ಲ ಅಂಥೇಳಿ ಗೊತ್ತಿದೆ. ಈಗ ಸರಿ ಮಾಡಿಕೊಳ್ಳೋ ಕೆಲಸ. ಜ್ಞಾನ ಆಗಬೇಕಾದ್ರೆ ಒಂದು ಅಜ್ಞಾನ ಆಗಬೇಕಂತೆ, ನಾನು ಏನೂ ಅಲ್ಲ ಅಂತ. ನನ್ನ ಗುರುಗಳು ನನಗೆ ಸುಮಾರು ಜನ ಗುರುಗಳು. ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಲಿಕ್ಕೆ ಸುಮಾರು ಜನ ಇದ್ದಾರೆ. ಅದರಲ್ಲಿ ಮೈನ್ ಅವರ ಹೆಸರೊಂದು ಹೇಳಿಬಿಡ್ತೀನಿ. ನಾನು ತಪಸ್ಸು ಶುರು ಮಾಡಿದ್ದು ಶಂಕರ ಜಯಂತಿ ದಿನ 2ನೇ ಕ್ಲಾಸಲ್ಲಿ ಶಂಕರಾಚಾರ್ಯರ ಎದುರುಗಡೆ. ಪ್ರಶ್ನೆ ಏನಿರಲಿಲ್ಲ, ಭಾರಿ ದುಃಖ ದುಮ್ಮಾನ ಇಲ್ಲ. ನನ್ನ ತಂದೆ ತಾಯಿ ಸೆಂಟ್ರಲ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ ಆಗಿದ್ದರು, ಮನೆಯಲ್ಲಿ ಸುಭಿಕ್ಷವಾಗಿತ್ತು. ಆದರೂ ಒಂದು ಪ್ರಶ್ನೆ ಹುಟ್ಟಿತ್ತು, ಯಾಕೆ ಜನ ಸಂತೋಷದಲ್ಲಿಲ್ಲ ಅಂತ. ದಿನ ಬೆಳಗ್ಗೆ ಶೃಂಗೇರಿಯಲ್ಲಿ ಶಾರದಾಂಬೆಗೆ ಒಂದು ಭುಜಂಗ ಸ್ತೋತ್ರ ಅಂತಿದೆ, ಭಗವತ್ಪಾದರು ಬರೆದಿದ್ದು. ಸುವಕ್ಷೋಜ ಕುಂಭಾಂ ಸುಧಾಪೂರ್ಣ ಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇಂದು ಬಿಂಬಾಂ ಸದಾ ನೋಷ್ಟ ಬಿಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾನ್. ನನಗೆ ಇಷ್ಟವಾದ ಶ್ಲೋಕ. ನನಗೆ ಕಾಯಿಲೆ ಬರೆದಿದ್ದು ದಿನ ಬಿಟ್ಟು ಉಳಿದ ಎಲ್ಲ ದಿನವೂ ಶಾಲೆಗೆ ಹೋಗೋ ಮೊದಲು ಶಾರದಾಂಬೆಗೆ ಬಿಳಿ ಹೂ ಕೊಟ್ಟು ಅವಳಿಗೆ ನಮಸ್ಕಾರ ಮಾಡಿ ಈ ಶ್ಲೋಕ ಹೇಳಿ ಶಾಲೆಗೆ ಹೋಗಿ ಅಭ್ಯಾಸ. ಅದಕ್ಕೆ ಕಾರಣ ನನ್ನ ಅಜ್ಜ ಅಜ್ಜಿ. ಯಾಕೆ ನನ್ನ ತಾಯಿ ಮನೆ ಶಾಸ್ತ್ರದಲ್ಲೇ ಪಾರಂಗತರ ಮನೆ, ತಂದೆ ಮನೆ ಧರ್ಮದಲ್ಲಿ ಪಾರಂಗತರ ಮನೆ, ಲವ್ ಮ್ಯಾರೇಜ್. ಅದಕ್ಕೆ ನಾನು ಹೇಳಿದೆ, ನನ್ನ ಅಜ್ಜನ ಹತ್ರ ನಾನು ಶಸ್ತ್ರವನ್ನು ಕಲಿತೆ ಅಪ್ಪನ ಮನೆಯಲ್ಲಿ, ಅಮ್ಮನ ಮನೆಯಲ್ಲಿ ಶಾಸ್ತ್ರವನ್ನು ಕಲಿತೆ. ಎರಡನ್ನೂ ಹೀಗೆ ಇಟ್ಕೊಂಡು ನೋಡಿದೆ, ಯಾವುದ್ರ ಜೊತೆಗೆ ಐಡೆಂಟಿಫೈ ಆಗಲಿ. ಒಂದೇ ಸತ್ಯ ಗೊತ್ತಾಯಿತು, ಇಲ್ಲಿರೋದು ಹೆಡ್ಲೈನು, ಇಲ್ಲಿರೋದು ಹೆಡ್ಲೈನು, ಖಾಲಿ ಇರೋ ಕಾಗದದ ಜೊತೆಗೆ ಐಡೆಂಟಿಫೈ ಮಾಡಿಕೊಳ್ಳುವ. ಹಾಗಾಗಿ ನೀನೇನು ಅಂತ ಹೇಳಿದರೆ ನಾನಿಷ್ಟು ಹೇಳಬಲ್ಲೆ, ರಾಮನ ಕಾಲಿನ ಧೂಳಾಗಲಿಕ್ಕೆ ಹೊರಟಿರೋ ಅವಿವೇಕದೊಂದು ಕಪಿ. ಕಪಿ ಅಂತ ಹೇಳಿದರೆ ಹನುಮಂತನಿಗೆ ಹೇಳಿದಾಗಾಯಿತು. ಅದು ಜ್ಞಾನದ ಮೂರ್ತಿ, ಅವ ಜ್ಞಾನಿನಾಂ ಅಗ್ರಗಣ್ಯ ಅಂತ. ಯಾರು ಪ್ರಪಂಚದಲ್ಲಿ ರಾಮನನ್ನು ತಿಳಿದವರು ಇದ್ದರೆ ಸೀತೆಗಿಂತಲೂ ಜಾಸ್ತಿ ಅದು ಹನುಮಂತ. ನಿಮ್ಮ ಕಲ್ಲಡ್ಕದಲ್ಲಿ ರಾಮನವಮಿ ದಿನ ಇಲ್ಲಿ ಹನುಮಂತನನ್ನು ಪ್ರತಿಷ್ಠೆ ಮಾಡಿದ್ರಿ, ಅದು ಕಾಕತಾಳೀಯ ಅಂತ ನನಗೆ ಅನಿಸಿಲ್ಲ. ಕಲ್ಲಡ್ಕ ಪ್ರಭಾಕರ ಭಟ್ರ ಕೆಲಸಕ್ಕೆ ನಾನು ನನ್ನ ಗುರುಗಳನ್ನು ಕೇಳ್ತಾ ಇದ್ದೆ. ನನಗೆ ಇನ್ನೊಬ್ಬರು ಗುರುಗಳಿದ್ದಾರೆ, ನಿತ್ಯಾನಂದ ಭಗವಾನ್ರು. ಅವರ ಮಂದಿರ ಇಲ್ಲೇ ನಾವು ಪ್ರತಿಷ್ಠೆಗೆ ಬಂದಿತ್ತು. ಇನ್ನೊಬ್ಬರು ನಮ್ಮನ್ನು ಈ ಮಟ್ಟಕ್ಕೆ ರೆವಲ್ಯೂಷನಿಗೆ ತಂದಿಟ್ಟ ಗುರುಗಳೊಬ್ಬರಿದ್ದಾರೆ, ಬ್ರಹ್ಮಶ್ರೀ ನಾರಾಯಣ ಗುರು. ಇನ್ನೊಂದು, ಯಾವ ಹಾದಿಯಲ್ಲಿ ಹೋದರೆ ಜಗತ್ತನ್ನು
ರಿಪೇರಿ ಗಲಾಟೆ ಇಲ್ಲದೆ ತಗೊಂಡು ಹೋಗಿ ಸರಿ ಮಾಡಲಿಕ್ಕಾಗತ್ತೆ ನಿಧಾನ ಆದರೂ ಅಂತ, ಅದು ಗಾಂಧೀಜಿ. ಆ ಹುಚ್ಚೆಡಿಸ್ತವ್ರು ಇಲ್ಲಿ ಪುತ್ತೂರು ಅಜ್ಜನ್, ನಿಮ್ಮ ಊರಿನವ್ರಿಗೆ. ನಮಗೆ ನಿಮ್ಮ ಊರೊಂಥರ ಗುರುಸ್ಥಾನ ಇದ್ದ. ಕಲ್ಲಡ್ಕ ಪ್ರಭಾಕರ ಭಟ್ರ ಹೆಸರನ್ನು ನೀವು ಗಮನಿಸ್ತಿಲ್ಲ. ನನಗೇನಾದ್ರು ಬರಿಬೇಕಲ್ಲ, ನನಗೆ ಪ್ರೋಗ್ರಾಮ್ ಏನೂ ಗೊತ್ತಿಲ್ಲ. ಸುರೇಶಣ್ಣ ಫೋನ್ ಮಾಡಿ ಹೇಳಿದರು, ಭಟ್ರು ಫೋನ್ ಮಾಡಿ ಹೇಳಿದರೆ ಬರಬೇಕು ಅಂತ. ಸರಿ ಅಂತ ವಾಪಸ್ ಕೇಳಲಿಕ್ಕೆ ಹೋಗಲ್ಲ ನಾನು. ಯಾಕೆ, ನಾನು ನೋಡಿದ ಹಾಗೆ ಬದುಕಲ್ಲಿ ಆದರ್ಶಗಳನ್ನು ಭಾಷಣಕ್ಕೆ ಸೀಮಿತ ಮಾಡಿದೆ, ಅದನ್ನು ಬದುಕಾಗಿಸಿ ಇನ್ನೊಬ್ಬರಿಗೂ ಬದುಕಲ್ಲಿ ಆ ಆದರ್ಶವನ್ನು ಬಿತ್ತಿ ಕೆಲಸ ಏನಾದ್ರು ಮಾಡಿದರೆ ಅದು ನಿಮ್ಮ ಪ್ರಭಾಕರ ಭಟ್ರು ಮಾಡಿದ್ದಾರೆ. ಅವ್ರು ಹೇಳಿದರು, ನನ್ನಲ್ಲಿ ಅಹಂಕಾರ ಇಲ್ಲ ಮಗು. ನನ್ನೊಂದು ಸಣ್ಣ ಒಂದು ಅಭ್ಯಾಸ, ಜ್ಞಾನ ಇದ್ದು ಸಣ್ಣವನಾಗಿರು ಅನ್ನೋದು ನನ್ನ ಲಾಜಿಕ್. ಅದನ್ನು ಪ್ರದರ್ಶನಕ್ಕಿಡಬೇಡ. ಈಗ ಪ್ರಭಾಕರ ಭಟ್ರು ಹಾರ ಹಿಡ್ಕೊಂಡಿದ್ರು. ನಾನು ನಿಜ ಇಲ್ಲಿ ಬಂದಿದ್ದು ನಿಮ್ಮೆಲ್ಲರ ಹಾಗೆ ಒಂದು ಕಡೆ. ಬರ್ತಾ ಅರುಣ್ ಸ್ವಾಮಿಗೆ ಫೋನ್ ಮಾಡಿದೆ. ನಮ್ಮ ಗಣಪತಿ ಇದ್ದಾನೆ ಚಾನೆಲ್ ಓನರ್, ನಂಗೆ ಅವನ ಹೆಸರು ಗೊತ್ತಿಲ್ಲ, ನಾನು ಗಣಪತಿ ಅಂತ. ಅವ್ರ ಹೆಸರು ಶ್ಯಾಮ ಅಂದ್ಕೊಳ್ತೀನಿ. ಸೊ ಅವರೆಲ್ಲ ಬರ್ತಾ ಇದ್ದೀವಿ. ಇನ್ನೊಂದು ಶ್ರೀನಿವಾಸ್ ಪೂಜಾರು ಮೊನ್ನೆ ಪೋಸ್ಟಿಂಗ್ ಆದಮೇಲೆ ಸಿಗುವ ಅಂತ ಹೇಳಿದ್ವಿ. ಇವತ್ತು ಇಲ್ಲಿ ಸಿಗಬೇಕಾಯ್ತು. ಇಲ್ಲಿರೋರೆಲ್ಲರೂ ನಾನು ನೋಡಿದ ಹಾಗೆ ನೀವೆಲ್ಲ ನನಗೇನು ಕಲಿಸಿದ್ರಿ, ನಾನು ನಿಮಗೇನು ಕಲಿಸ್ತೆ ಅದು ದೊಡ್ಡ ವಿಚಾರವೇ ಇಲ್ಲ. ನಿಮ್ಮಿಂದ ಸುಮಾರು ಕಲಿತೆ. ನಾನು ಆ ಮಕ್ಕಳ ಹತ್ರ ಶಿಸ್ತು ಕಲಿತೆ. ಇನ್ನೊಂದು, ಈ ಪ್ರೋಗ್ರಾಮಿನ ಡಿಸಿಪ್ಲಿನ್ ನೋಡ್ತಾ ಇದ್ದೆ ಬಂದವನ್ನ. ಇನ್ನೊಂದು, ಎಲ್ಲ ಮಕ್ಕಳಲ್ಲೊಂದು ಸ್ವದೇಶಿ ಗುಣ ಉಂಟು. ಇವರನ್ನೆಲ್ಲ ಎಲ್ಲಿ ಒಬ್ಬರನ್ನು ಬಿಟ್ಟರು ಅಲ್ಲಿರೋರನ್ನು ಇವರೆಲ್ಲ ಬದಲು ಮಾಡಿ ಬರ್ತಾರೆ. ಅಂಥ ಪ್ರಾಡಕ್ಟನ್ನು ಪ್ರಭಾಕರ ಭಟ್ರು ರೆಡಿ ಮಾಡಿದ್ದಾರೆ. ಹಾಗಾದರೆ ಏನು ಮಾಡಿರ್ಬೋದು ಅಂತ. ಭಾರತದವರ ದೊಡ್ಡ ಶಕ್ತಿ ಏನಂದರೆ ಅವರ ಸ್ವಾಭಿಮಾನ ಮತ್ತು ಅವರ ಸಂಸ್ಕಾರ. ಇವತ್ತು ಮೋದಿ ಪಕ್ಷ ಬಿಟ್ಟು ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಶಿವಾಜಿ ಅಂತ ಹೇಳಿದಾಗೆಲ್ಲ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೈತಾ ಇರ್ತಾರೆ. ಡೋಂಟ್ ವರಿ ಅನ್ನೋದು. ಯಾಕೆ, ನಾನು ಗಾಂಧೀಜಿಯನ್ನು ಅವತಾರಿ ಅಂದಾಗಲೂ ಬೈದಿದ್ರು, ಬ್ರಹ್ಮಶ್ರೀಯನ್ನು ಶಿವನ ಅಂಶ ಅಂದಾಗಲೂ ಒಂದಿಷ್ಟು ಕಮೆಂಟ್ ಬಂತು ನಮಗೆ, ನಿತ್ಯಾನಂದ ಭಗವಾನರನ್ನ ದತ್ತಾತ್ರೇಯರಂದಾಗಲೂ ಕಮೆಂಟ್ ಬಂತು. ಸತ್ಯ, ನೀವು ಒಪ್ಪದೇ ಇರಲಿ, ಅದು ಸತ್ಯ. ಅಜ್ಜ ಯಾವಾಗಲೂ ಪುತ್ತೂರಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಒಬ್ಬ ಜೀವ ಭೂಮಿಗೆ ಬರಬೇಕಾದ್ರೆ 7ನೇ ಭುವನ ಇದೆ, ಇದರ ಮೇಲೆ ಇನ್ನು 14 ಇನ್ನು 7 ಇದೆ, ಇದರ ಕೆಳಗ ಇನ್ನು 7 ಇದೆ. ಇದು 7 ಕರ್ಮಭೂಮಿ. ಒಂದು ಮಗು ಸೃಷ್ಟಿ ಆಗಬೇಕಾದ್ರೆ ಗಂಡು ಹೆಣ್ಣು ಸೇರುವ ಒಂದು ಕರ್ಮ ಆಗಬೇಕು. ಇದಕ್ಕೆ ಕರ್ಮಭೂಮಿ ಅನ್ನೋದು. ಮಳೆ ಬರಬೇಕಾದ್ರೂ ಯಜ್ಞ ಅನ್ನೋ ಒಂದು ಕರ್ಮ ಆಗಬೇಕು. ಈಗ ರಾಮ ಮಂದಿರ ಆಗಬೇಕಾದ್ರೆ ಎಷ್ಟೋ, ನಾನು ಮೊನ್ನೆ ಹೇಳಿದ್ರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅವರೆಲ್ಲ ಅಲ್ಲ. ನಿಜವಾದ ಗೆಸ್ಟ್ ಅಪಿಯರೆನ್ಸ್ ಯಾರು ಅಂದರೆ ರಾಮ ಮಂದಿರದಲ್ಲಿ ಆ ಇಟ್ಟಿಗೆಯಲ್ಲಿ ರಾಮನ ನಾಮ ಬರೆದ್ರೆ ಅವನಿಗೆ ತೃಪ್ತಿ ಆಗಲಿಕ್ಕಿಲ್ಲ. ಇಡೀ ಮನೆ ಬಿಟ್ಟು ಪೂರ್ಣಾವಧಿ ಕಾರ್ಯಕರ್ತರಿದ್ದಾರಲ್ಲಿ, ಎಲ್ಲೆಲ್ಲಿ ಹೋಗಿ ಪ್ರಾಣ ಬಿಟ್ಟರೋ ಗೊತ್ತಿಲ್ಲ, ಅವರ ಹೆಸರೆಲ್ಲ ಆ ಇಟ್ಟಿಗೆಯಲ್ಲಿ ಬರೆದಿಟ್ಟ ದಿನ ಆ ರಾಮನಿಗೆ ಪೂರ್ಣ ತೃಪ್ತಿ ಆಗತ್ತೆ. ಯಾಕೆ, ನಮಗೆ ಗೊತ್ತಿಲ್ಲ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಮಗೆ ಅನಿಸ್ಬೋದು ಪ್ರಭಾಕರ ಭಟ್ರು ಮಂತ್ರ ಮಾಡಿದ್ದಾರೆ, ಅದೆಲ್ಲ ಏನು ದೊಡ್ಡ ವಿಚಾರ ಅಂತ. ಒಂದು ಮಗು ಹೆತ್ತವರಿಗೆ 10 ಜನ ಕೆಲಸದವ್ರು ಬೇಕೀಗ. ಒಂದು ಮಗು ಹೆತ್ತವರಿಗೆ. ಇಲ್ಲಿರೋ ಅಷ್ಟೂ ಮಕ್ಕಳನ್ನು ತನ್ನ ಮಕ್ಕಳು ಅಂತ ಹೇಳಿ ಅವರಿಗೆ ಸಂಸ್ಕಾರ ಕೊಟ್ಟು, ಸ್ವಾಭಿಮಾನ ಕೊಟ್ಟು, ಅವರಿಗೆ ದುಡಿಮೆ ಹೇಳಿಕೊಟ್ಟು, ಒಂದಿಷ್ಟು ಮಕ್ಕಳನ್ನು ರಾಜಕಾರಣದಲ್ಲಿ ಬೆಳೆಸಿ, ಒಂದಿಷ್ಟು ಮಕ್ಕಳನ್ನು ಶಾಸ್ತ್ರ ಅಧ್ಯಯನದಲ್ಲಿ ಬೆಳೆಸಿ, ಯಜ್ಞಯಾಗಾದಿಗಳಲ್ಲಿ ಬೆಳೆಸಿ, ಅವರವರ ಪ್ಯಾಷನ್ ಏನಿದೆ ಅದರಲ್ಲೆಲ್ಲ ನೀರು ಹಾಕಿ ಬೆಳೆಸ್ತಾರಲ್ಲ, ಅದೆಲ್ಲ ಬೆಳೆಸಿ ನಾನೇನೂ ಮಾಡಲಿಲ್ಲ ಅಂತ. ಅದಕ್ಕೆ ಅವರು ಡಾಕ್ಟ್ರ್ ಅಂತಿರೋದು ಹೆಸರು. 2 ಥರ ಡಾಕ್ಟ್ರು, ಒಳಗಿನ ಡಾಕ್ಟ್ರು, ಹೊರಗಿನ ಡಾಕ್ಟ್ರು. ಒಬ್ಬ ಸಂಸ್ಕಾರಯುಕ್ತ ಭಾರತದವನು ಮನಸ್ಸು ಮಾಡಿದರೆ ಏನೆಲ್ಲ ಬದಲಾಗುತ್ತೆ ಅಂತ ಹೇಳಿದರೆ ಅದಕ್ಕೆ ಮೋದಿ ಸಾಕ್ಷಿ. ನಾನು ಮೊನ್ನೆ ಹುಡುಗರಿಗೆ ಕೇಳ್ತಿದ್ದೆ, ಬರೀ ಬೋಲೋ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಮೆಲ್ಲ ಹಾಕಿದರೆ ಏನು ಯೂಸ್ ಇಲ್ಲ. ಅದು ಸ್ಲೋಗನ್, ಭಾವನೆ ಆಯಿತು. ಆ್ಯಕ್ಷನಲ್ಲೇನು ಅಂತ. ಈಗಷ್ಟೇ ಶ್ರೀನಿವಾಸ್ ಪೂಜಾರ್ ಹೇಳಿದರು, ಗಾಂಧಿ ಕುಟೀರ ಮಾಡ್ತಿದ್ದೀರಿ. ನಾನು ಒಂದು ಅಂದ್ಕೊಂಡೆ, ನಾವಿಲ್ಲಿ ಮಾಡೋ ಮೊದಲು ಅವ್ರ ಊರೇ ಹಂಪಾರಲ್ಲಿ ನಮ್ಮ ಸುರೇಶ್ ಅಣ್ಣನ ಫ್ರೆಂಡ್ಗಳೆಲ್ಲ ಸೇರಿ ಒಂದು ಟ್ರಸ್ಟ್ ಮಾಡಿದ್ದು. ಆ ಟ್ರಸ್ಟ್ ಉದ್ಘಾಟನೆ ದಿನ ಊರವರೆಲ್ಲ ನಂಗೊಂದು ಪ್ರಾರ್ಥನೆ ಮಾಡಿದರು. ಏನು ಅಂದರೆ, ಸುರೇಶ್ ಅಣ್ಣ MLA ಆಗಬೇಕು. ನಾವು ಸ್ವಲ್ಪ ಜೋಶ್ ಜಾಸ್ತಿ. ಸುರೇಶ್ ಅಣ್ಣ MLA ಆಗದೆ ನಾನು ಬರಲ್ಲ ನಿಮ್ಮ ಊರಿಗೆ ಅಂತ. ಹಾಗಾಗಿ ಅಲ್ಲಿ ಒಂದು ಯುವಚೇತನ ಟ್ರಸ್ಟ್ ಅಂತ
ಏನು ಭಾರಿ ಕಲ್ತವರು, ಭಾರಿ ಶ್ರೀಮಂತರೆಲ್ಲ ಇರೋದಲ್ಲ, ಎಲ್ಲ ಹೋಟ್ಲು ಉದ್ಯಮ ಮಾಡ್ಕೊಂಡಿರೋರು ಕುಂದಾಪುರದ ಸೈಡ್ ಅವರೆಲ್ಲ ಸೇರಿ ಮೊನ್ನೆ ನಾನೊಂದು ಗುರುದಕ್ಷಿಣೆ ಕೇಳಿದ್ದೆ. ಪ್ರತಿ ವರ್ಷ ನೀವು ಬರಬೇಕು ಪ್ರೋಗ್ರಾಮಿಗೆ, ಪ್ರತಿ ವರ್ಷ ನೀವು ಬಡವರಿಗೆ ನಾವೆಲ್ಲ ಸೇರಿ ಮನೆ ಕಟ್ಟಬೇಕು, ಒಂದು ಆ್ಯಂಬುಲೆನ್ಸ್ ಕೊಡಬೇಕು, ದೇವರ ಹಾಗೆ ಬದುಕುವುದು ಕಲೀರಿ, ದೇವರ ಪೂಜೆ ಪ್ರೈಮರಿ, ದೇವರ ಚಿಂತನೆ ಸೆಕೆಂಡರಿ, ದೇವರೇ ಆಗು ಅದು ಹೈಯರ್ ನಾಲೆಡ್ಜ್, ಅದನ್ನು ಮೀರಿದರೆ ಬಟ್ಟ ಬಯಲು. ಈಗ ನಾನಿರೋ ಪರಿಸ್ಥಿತಿ, ಇದಕ್ಕೆ ಶಾಸ್ತ್ರದಲ್ಲಿ ತುರ್ಯಾಂತೇಚ ಪ್ರತಿಷ್ಠಿತ ಅಲ್ವಾ. ಅಗ್ನಿಗೆ ಎಲ್ಲವೂ ಹಾಕಿದ ಮೇಲೆ ಅಗ್ನಿಯಾಗಿ ಉಳ್ಕೊಳ್ಳೋದು ಇಲ್ಲ, ಅದೊಂದು ಬೆಳಗ್ತಾ ಇರುತ್ತೆ ಅಷ್ಟೆ. ಆ ಬೆಳಕಿಗೆ ಹೆಸರೆಲ್ಲ ಇಲ್ಲ. ಅದಕ್ಕೆ ನಾವು ಹೇಳೋದು, ಇದು ಬೋರ್ಡ್ ಇಲ್ಲದ ಬಸ್ಸನ್ನು ಹತ್ತಿ ಬಂದ ಚೌಕರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನು ಬೇಕಾದ್ರೆ ಬರ್ಕೊಳ್ಬೋದು, ಆದರೆ ಹೋಗೋ ಮೊದಲು ನನ್ನ ಹತ್ರ ಇರೋ ಜ್ಞಾನವನ್ನು ಹಂಚಿ ಹೋಗಬೇಕು ಅಂತ ಉಂಟು. ಅದಕ್ಕೆ ಈ ಮಾತಾಡ್ತಾವೆ. ಅವರಿಗೆ ಯಾಕೆ ಸನ್ಮಾನ ಮಾಡಿದ್ವಿ, ಅದೊಂದು ಮಾರಲ್ ಮೆಸೇಜ್. ಇಲ್ಲಿ ಮೇಲೆ ರಾಮ ಇದ್ದಾನೆ, ನಾವೆಲ್ಲ ರಾಮನನ್ನು ಹೊಗಳಿದ್ವಿ. ರಾಮನಿಗೆ ಸಪೋರ್ಟಿವ್ ಆಗಿ ನಿಂತಲಲ್ಲ ಒಬ್ಬಳು ಜೀವನದಲ್ಲಿ ಸೀತೆ, ರಾಮನನ್ನು ಪ್ರಪಂಚಕ್ಕೆ ತಂದಲ್ಲ ಒಬ್ಬಳು ಕೌಸಲ್ಯ, ಅವಳಿಗೆ ಕೊಟ್ಟ ಗೌರವ ಅಷ್ಟೆ. ನಮಗೆ ನಮ್ಮ ಆಶ್ರಮದಲ್ಲಿ ಮದರ್ಸ್ ಡೇ ಅಂತ ಆಗುತ್ತೆ, ಹೆಚ್ಚು ಕಮ್ಮಿ ಒಂದು 4,000-5,000 ಜನನ ಕರೆದುಬಿಟ್ಟು ಭಾಗಿನ ಕೊಡ್ತೀವಿ. ಒಂದು ಶ್ರೀನಿವಾಸ ಪೂಜಾರು, ಸುರೇಶಣ್ಣ ಎಲ್ಲ ಬಂದಿದ್ದರು. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದರು, ಇದೇನು ವಿಶೇಷ ಅಂತ. ನಮ್ಮ ಊರಲ್ಲಿ ಒಂದು ದುಂಬಿ ಅಜ್ಜಿ ಅಂತ ಒಬ್ಬರು ಪೂಜಾರು ಹೆಂಗಸಿತ್ತು, ಅವಳಿಗೆ ಬ್ಲಡ್ ಕ್ಯಾನ್ಸರ್ ಬಂತು, ಥ್ರೋಟ್ ಕ್ಯಾನ್ಸರ್, ಮಕ್ಕಳೆಲ್ಲ ಹೊರಗೆ ಹಾಕಿದ್ರು. ನಮ್ಮನೆ ತುಳಸಿ ಕಟ್ಟೆ ಹತ್ರ ಬಂದು ಅಜ್ಜಿ ಕೂತ್ಕೊಳ್ತಿದ್ರು. ಅವಾಗ ಒಂದು ಮಾತು ಕೊಟ್ಟೆ ಅಜ್ಜಿಗೆ, ಈಗ ನನ್ನ ಕೈಲಿ ಅಪ್ಪ ಕೊಟ್ಟು ಪಾಕೆಟ್ ಮನಿ 200 ರೂಪಾಯಿ ಕೊಡ್ತಿದ್ದೆ ಅಜ್ಜಿ. ನಮ್ಮಪ್ಪ ನನಗೆ ಏನು ಬೇಕಾದ್ರೆ ತಿನ್ನು ಅಂತ ದಿನ 200 ರೂಪಾಯಿ ಕೊಡೋರು. ಅದನ್ನು ಅಜ್ಜಿಗೆ ಕೊಟ್ಬಿಟ್ಟು ನಾನು ತಿಂದೆ ಅಂತಿದ್ದೆ ನಮ್ಮ ಅಪ್ಪನ ಹತ್ರ. ದೊಡ್ಡ ತ್ಯಾಗ ಏನಲ್ಲ, ಒಂದು ಮನುಷ್ಯತ್ವ ಅಷ್ಟೆ. ಆ ಅಜ್ಜಿಗೊಂದು ಮಾತು ಕೊಟ್ಟಿತ್ತು, ನಿನಗೊಂದು ತುಳಸಿ ಕಟ್ಟೆ ಎದುರುಗಡೆ ಮಾತು ಕೊಡ್ತಾ ಇದ್ದೀನಿ, ಮುಂದೆ ಇಲ್ಲೊಂದು ಆಶ್ರಮ ಆಗುತ್ತೆ, ಅಲ್ಲಿ ಜಾತಿ ಮತದ ಭೇದ ಇಲ್ಲ, ಧರ್ಮದ ಸಂಕೋಲೆ ಇಲ್ಲ, ಎಲ್ಲ ತತ್ವಕ್ಕಿಂತ ಮೂಲವಾದ ಮನುಷ್ಯತ್ವ ಅಂತ ಒಂದು ತತ್ವ ಇರುತ್ತೆ. ಇಲ್ಲಿ ಫ್ರೀ ಆಹಾರ, ಫ್ರೀ ಆಸ್ಪತ್ರೆ, ಏನೆಲ್ಲ ವ್ಯವಸ್ಥೆ ಜಗತ್ತಿಗೆ ಅಗತ್ಯ ಇದೆ ಅದಷ್ಟು ಇಲ್ಲಿ ನಡೆಯುತ್ತೆ ಅಂತ ಅವತ್ತು ಅವಳಿಗೆ ಮಾತು ಕೊಟ್ಟಿದ್ದಕ್ಕೆ ಇದು 4ನೇ ಕ್ಲಾಸಿನ ಕತೆ. ಈಗ ಆಶ್ರಮದಲ್ಲಿ ಫ್ರೀ ಕ್ಲಿನಿಕ್ ಶುರು ಮಾಡಿದ್ದೀವಿ, ಫ್ರೀ ಮನೆ ವ್ಯವಸ್ಥೆ. ನಾವು ಹಾಳು ಮಾಡೋ ದುಡ್ಡನ್ನು ಉಪಯೋಗಿಸಿದ್ರಾಯ್ತು. ನನ್ನ ಹುಟ್ಟಿದ ಹಬ್ಬಕ್ಕೆ ಒಂದು ರಾಶಿ ಡ್ರೆಸ್ ತಂದು ಕೊಡ್ತಾಯಿದ್ರು. ಒಂದೊಂದು ಡ್ರೆಸ್ಸಿಗೆ ಹೆಚ್ಚು ಕಮ್ಮಿ ಅಂದರೆ ಇದಕ್ಕೆ 2-3 ಸಾವಿರ ಇದೆ. ಎಲ್ಲ ಡಿವೋಟಿಗಳು ಡ್ರೆಸ್ ತಂದು ನಾನು ಶೋ ಇದೇನು ಹೇಳಿ ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಬೇಕು. ಮಾರನೇ ದಿನ ಒಂದು ತೀರ್ಮಾನ, ಪ್ರತಿಜ್ಞೆ ಮಾಡಿದೆ. ಕಲ್ಯಾಣೋತ್ಸವಕ್ಕೊಂದು ಪ್ರತಿಜ್ಞೆ ಮಾಡಿದೆ, ಇನ್ನು ಚಿನ್ನ ಧರಿಸಲ್ಲ, ಇನ್ನು ದುಡ್ಡು ಎಣಿಸಲ್ಲ. ಶ್ರೀನಿವಾಸ ಕಲ್ಯಾಣ ಆದಾಗ ಇನ್ನೊಂದು ಪ್ರತಿಜ್ಞೆ ಮಾಡಿದೆ, ಹುಟ್ಟಿದ ಹಬ್ಬದ ದಿನ, ಇನ್ನು ನಾನು ಹೊಸ ಬಟ್ಟೆಯನ್ನು ಯಾರು ತಂದುಕೊಂಡ್ರು ಧರಿಸಲ್ಲ, ಇನ್ನು ರಥಗಳನ್ನು ಹತ್ತಲ್ಲ. ಮೊನ್ನೆ ಹಾಸನದಲ್ಲಿ ಆದರೂ ಒಂದು ರಥ ಎಳೆದ್ರು ನಮಗೆ. ನಾವು ಅದರಲ್ಲೆಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟಿ ಮಕ್ಕಳನ್ನು ಹಚ್ಚಿ ನಾನು ಎಳೆದೆ. ಸ್ವಲ್ಪ ಜನಕ್ಕೆ ಕಸಿ ಬಿಸಿ ಆಯಿತು, ಏನು ನಾನು ಕೇಳಿದೆ, ನಮ್ಮ ಹಿಂದೂ ಅಂದರೆ ಒಂದು, ಅದು ಆಚರಣೆಗೆ ಬರಬೇಕು. ಇಲ್ಲಿ ಖುಷಿ ಆಯಿತು, ರಾಮ ಪ್ರತಿಷ್ಠೆ ಆಗಿತ್ತು. ಒಂದಿಷ್ಟು ಕಾಲ ನಾವೆಲ್ಲ ಒಂದಿಷ್ಟು ಜನವನ್ನು ತಟ್ಟೆ ಮಡಿ ಮೈಲಿಗೆ ಹೆಸರಲ್ಲಿ ಅವರನ್ನು ಹೊರಗಿಟ್ವಿ. ಅದರ ಫಲ ಮತಾಂತರಕ್ಕೆ ದಾರಿ ಆಯಿತು. ಮತಾಂತರ ಆಗ್ತಿರೋದು ಹೇಗೆ? ಅವರಿಗೆ 500 ರೂಪಾಯಿ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಯಾವುದೋ ಮತಕ್ಕೆ ಆಮಿಷ ಹಾಕ್ತಾನೆ, ಅವನಿಗೆ ಮತಾಂತರ ಆಗುತ್ತೆ. ನಾನು ಮೊನ್ನೆ ಸ್ವಾಮೀಜಿಗಳ ಜೊತೆಗೆ ಚರ್ಚೆ ಮಾಡಿದೆ. ನಾನೊಂದು ಜಿಲ್ಲೆಯನ್ನು ದತ್ತು ತಗೊಳ್ತೀನಿ. ನಮ್ಮ ಊರಲ್ಲಿ ಚಿಕ್ಕಮಗಳೂರೊಳಗಿರೋಷ್ಟು ಮಠ ಎಲ್ಲೂ ಇಲ್ಲ, ಎಲ್ಲ ಪರಂಪರೆಯ ಮಠಗಳು. ನೀವೆಲ್ಲ ಒಂದೊಂದು ತಾಲೂಕು ದತ್ತು ತಗೊಳ್ಳಿ. ಸರ್ಕಾರ ಇರಲಿ ಇಲ್ಲದೆ ಇರಲಿ, ಸರ್ಕಾರಕ್ಕೆ 5 ವರ್ಷ ಅವಧಿ, ಧರ್ಮಕ್ಕೆ ಅವಧಿ ಇಲ್ಲ. ರಾಮಧರ್ಮ ವಿಗ್ರಹ ಅಂತ ಅಲ್ವಾ? ರಾಮ ಅಂದರೆ ಧರ್ಮದ ಕಾರುಣ್ಯ ಮೂರ್ತಿ. ಅವು ಅದಕ್ಕೆ ಹೇಳಿದ್ರು, ರಾಮನನ್ನು ಕೋದಂಡ ಅಂತಲ್ಲ. ಅದರ ಅರ್ಥ ಏನು? ದೇಹವನ್ನು ದಂಡಿಸ್ತವನು. ರಾಮ ದೊಡ್ಡ ಜ್ಞಾನಿ, ಆದರ್ಶ ಪುರುಷ, ಆದರ್ಶ ಮಗ, ಆದರ್ಶ ರಾಜ, ಆದರ್ಶ ಅಣ್ಣ. ಅಪ್ಪನಿಗೋಸ್ಕರ ಕಾಡಿಗೆ ಹೋದ. ನಾವು ಅಪ್ಪನನ್ನೇ ಕಾಡಿಗಟ್ತೀವಿ ಈಗಿನ ಮಕ್ಕಳು ಆಸ್ತಿಗೋಸ್ಕರ. 12 ವರ್ಷ ಹೆಂಡತಿಯನ್ನು ಬಿಟ್ಟಿದ್ದ, ಇಲ್ಲಿ 12 ನಿಮಿಷ ಹೆಂಡತಿ ಇಲ್ಲ ಅಂದರೆ ವಾಟ್ಸಪ್ಪಲ್ಲಿ ಇನ್ನೊಂದು ಸ್ಟೇಟಸ್ ಫೋಟೋ ಚೇಂಜ್ ಆಗಿರುತ್ತೆ. ಪರಿಸ್ಥಿತಿ ಆಗಿದೆ. ಯಾಕೆ? ರಾಮನ ಅಗತ್ಯತೆ ಇದೆ. ಯಾಕೆ ಪ್ರಭಾಕರ ಭಟ್ರಲ್ಲಿ ರಾಮ ಇಟ್ಟಿದ್ದಾರೆ?
ಮೇಲಿಟ್ಟ ರಾಮನನ್ನು ನಾವು ನೋಡ್ತು. ಮೊನ್ನೆ ಯಾರು ಹೇಳು ಸನಾತನ ಧರ್ಮದಲ್ಲಿ ಜಾತಿ ಭೇದ ಇದೆ ಅಂತ. ನಾನು ಹೇಳಿದೆ ಮಧ್ಯದಲ್ಲಿ ಏನಾಯಿತು ಗೊತ್ತಿಲ್ಲ, ಹಿಂದೆ ಇರಲಿಲ್ಲ. ಈ ರಾಮಾಯಣವನ್ನು ಕೊಟ್ಟ ವಾಲ್ಮೀಕಿಯನ್ನು ಮಹರ್ಷಿ ಅಂತ ಹೇಳಿದ ಧರ್ಮ ಇದು. ಅವರ ಎಸ್ ಟಿ. ವ್ಯಾಸ ಮಹರ್ಷಿಗಳನ್ನು ಗುರುಪೂರ್ಣಿಮೆ ಮಾಡ್ತಾ ಇರೋ ಧರ್ಮ, ಅವರು ಬೇಸ್ತರು. ಮತಂಗ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಿರೋದು. ಮತಂಗ ಅಂದರೆ ಕಾಡಿನಲ್ಲಿ ಇರೋ ಜನಾಂಗ. ಎಲ್ಲಿ ಧರ್ಮದಲ್ಲಿ ಭೇದ ಆಗಿದೆ? ಅಥವಾ ರಾಮನ ಫೋಟೋ ನೋಡಿದ್ದೀರಾ ನೀವೆಲ್ಲ? ಸೀತೆ ಇದ್ದಾಳೆ, ಬ್ರಹ್ಮಜ್ಞಾನಿ ವಸಿಷ್ಠರಿದ್ದಾರೆ, ಅಗಸ್ತ್ಯರಾದ ಸಿದ್ಧರಿದ್ದಾರೆ, ಜಾಂಬವಾದ ಕರಡಿ ರೂಪದಲ್ಲಿರೋನಿದ್ದಾನೆ, ಜ್ಞಾನಿಯಾದ ಹನುಮಂತ ವಾನರ ರೂಪದಲ್ಲಿದ್ದಾನೆ. ರಾಕ್ಷಸ ಕುಲದಲ್ಲಿ ಇದ್ದರೂ ಭಕ್ತಿಗೆ ಬೆಲೆ ಕೊಟ್ಟು ವಿಭೀಷಣನನ್ನು ರಾಮ ಹತ್ತಿರದಲ್ಲಿಟ್ಟುಕೊಂಡಿದ್ದಾನೆ, ಗುಹನನ್ನು ಹತ್ತಿರ ಇಟ್ಟುಕೊಂಡಿದ್ದಾನೆ, ಎಂಜಿಲು ಕೊಟ್ಟ ಶಬರಿಯನ್ನು ಹತ್ತಿರ ಇಟ್ಟುಕೊಂಡೆ. ಮೊನ್ನೆ ಯಾರೋ ಹೇಳಿ ರಾಮನ ಪ್ರತಿಷ್ಠೆಗೆ ಮೈಲಿಗೆ ಆಗ್ತಿದೆ ಅಂತ. ನಾನು ಹೇಳಿದೆ ನೋಡಿ, ಜಗತ್ತಲ್ಲಿ ಒಂದು ಮಂತ್ರ ಯಾರು ಬೇಕಾದ್ರೂ ಯಾವಾಗಲೂ ಹೇಳಬಹುದು, ಅದು ರಾಮ ಮಂತ್ರ. ಅದಕ್ಕೆ ನೋ ರೆಸ್ಟ್ರಿಕ್ಷನ್, ನೋ ಲಿಮಿಟೇಷನ್. ಅಲ್ಲಿ ಭಕ್ತಿಯೇ ಪ್ರಾಧಾನ್ಯ. ರಾಮ ಮಂತ್ರ ಹೇಳಿದರೆ ಏನಾಗ್ತದೆ ಅಂತ. ನರಸಿಂಹ ಅವತಾರದಲ್ಲಿ ವಿಷ್ಣು ಮತ್ತು ಶಿವ ಒಟ್ಟಿಗಿರೋದು. ರಾಮನ ಅವತಾರದಲ್ಲಿ ರಕಾರ ನಾರಾಯಣದ 2ನೇ ಅಕ್ಷರ, ಮಕಾರ ಪಂಚಾಕ್ಷರಿಯ 2ನೇ ಅಕ್ಷರ, ಇದೆರಡು ಸೇರಿದರೆ ರಾಮನಾಮ ಆಯಿತು. ಶ್ರೀ ಸೇರಿದರೆ ತ್ರಿಶಕ್ತಿಗಳದರಲ್ಲಿ ಸೇರಿಕೊಳ್ತು. ಇಟ್ ಈಸ್ ಈಕ್ವಲೆಂಟ್ ಟು ಓಂಕಾರ. ಆ ನಾಮವನ್ನು ಹೇಳಿದರೆ ಅದರ ಅನಾಲಿಸಿಸ್ ಹೇಳಿಬಿಡ್ತೀನಿ. ರಾಮ ಅಂತ ಹೇಳಿದರೆ ಅಗ್ನಿಬೀಜ, ರಮಂತೆ ಇತಿ ರಾಮ, ಆನಂದವನ್ನು ಕೊಡ್ತಾನಂತೆ. ಇಡೀ ನಿಮ್ಮ ಕಲ್ಲಡ್ಕ ಪ್ರಾಂತ್ಯಕ್ಕೆ ಇದೊಂದು ಕಾಸ್ಮಿಕ್ ಟವರ್. ಆನಂದವನ್ನು ಕೊಡಲಿಕ್ಕೆ ರಾಮನ ಪ್ರತಿಷ್ಠೆ ಆಗಿದೆ. ಪಕ್ಕದಲ್ಲಿ ಕಾನ್ಫಿಡೆನ್ಸಿನ ದೇವತೆ ಹನುಮಂತನ ಪ್ರತಿಷ್ಠೆ ಆಗಿದೆ. ಅದನ್ನು ಮಾಡಿದ್ದು ಪ್ರಭಾಕರ ಭಟ್ರು. ಆ ಹೆಸರನ್ನು ಸುಮ್ಮನೆ ಅನಲೈಸ್ ಮಾಡ್ತೀನಿ. ರಾಮನ ವಂಶ ಸೂರ್ಯವಂಶ, ಆ ಸೂರ್ಯನಿಗೆ ಇನ್ನೊಂದು ಹೆಸರು ಪ್ರಭಾಕರ ಅಂತ. ನೀವು ಸುಮ್ಮನೆ ಯಾವುದೋ ಇನ್ಸಿಡೆಂಟನ್ನು ಅದೇನೋ ಕಾಕತಾಳೀಯ ಅಂದ್ಕೊಳ್ಬೇಡಿ. ನಾನು ನೋಡಲ್ಲ ಹಾಗೆ ಯಾವುದನ್ನು, ಯಾವತ್ತೂ ನೋಡಲ್ಲ. ನಾನು ಹೇಳೋದು ಪ್ರತಿಯೊಂದು ಇನ್ಸಿಡೆಂಟು ಅದರಲ್ಲೊಂದು ದೊಡ್ಡ ಡೆಸ್ಟಿನಿ, ದೊಡ್ಡ ಪಾಠ ಇರುತ್ತೆ. ಫಸ್ಟ್ ಗೋ ಆ್ಯಂಡ್ ಅಬ್ಸರ್ವ್ ಆ್ಯಂಡ್ ದೆನ್ ಲಿಸನ್. ಆಮೇಲೆ ಅದನ್ನು ಅನಲೈಸ್ ಮಾಡು. ಅದನ್ನೇ ಈಗ ಶುರು ಹೇಳಿದ ಮಂತ್ರ, ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯ ಕರುಣಾಲಯ. ಶ್ರುತಿ ಅಂದರೆ ಕೇಳಿಸ್ಕೊ, ಸ್ಮೃತಿ ಅಂದರೆ ಅದನ್ನು ಮನನ ಮಾಡು. ಮನನ ಮಾಡಿ ಅದರಲ್ಲಿರೋ ಸತ್ಯದ ಬೆಳಕನ್ನು ಪ್ರವಚನ ಮಾಡು, ಪುರಾಣ. ಈ ಮೂರನ್ನೂ ಆಧಾರ ಮೂರ್ತಿ ಅಂದರೆ ಶಂಕರ ಅಂತ ಹೇಳಿದ್ದೆ. ಶಂಕರ ಅಂದರೆ ಶಂಕಾಂ ಹರತಿ ಇತಿ ಶಂಕರ, ನಮ್ಮ ಎಲ್ಲ ಗೊಂದಲವನ್ನು ನಾಶ ಮಾಡಲಿಕ್ಕೆ ತಾಕತ್ತಿದ್ದವರು. ಸೊ ಹೀಗೆ ಒಂದೊಂದು ಶಬ್ದದ ತೂಕವನ್ನು ಬಿಡಿಸಿದಾಗ ನಿಮಗೆ ಅದರದ್ದೆಲ್ಲ ವಿಚಾರಗಳು ಸಿಗ್ತಾ ಹೋಗುತ್ತೆ. ಇಲ್ಲಿರೋ ಎಲ್ಲ ಮಕ್ಕಳಿಗೆ ನನ್ನ ರಿಕ್ವೆಸ್ಟ್ ಅಷ್ಟೇ. ಇವತ್ತಿಲ್ಲಿ ಬಂದಿದ್ದೀವಿ ವಿದ್ಯಾಗಣಪತಿಗೆ, ಇಲ್ಲಿ ಕ್ಲಾಪ್ಸ್ ಹೊಡಿಲಿಕ್ಕೆ, ಹರ ಹಾಕಿಸ್ಕೊಳ್ಳಿಕ್ಕೆ, ಶಾಲ ಹಾಕ್ಲಿಕ್ಕೆ ಬಂದಿದ್ದಲ್ಲ. ಇಲ್ಲಿ ಬಂದ ವಿಚಾರ ಇಷ್ಟೇ. ಆ ಹಿರಿಯ ಜೀವ ಇವತ್ತು ಅವರ ಮುಖದಲ್ಲಿರೋ ತೇಜಸ್ಸು, ಆ ಕಾನ್ಫಿಡೆನ್ಸು, ಆ ಶೌರ್ಯ, ಆ ಮಾತಲ್ಲಿರೋ ತೂಕ ನಾನು ಅಬ್ಸರ್ವ್ ಮಾಡಿದ್ದು. ನೆಕ್ಸ್ಟ್ ಇರೋ ಮಕ್ಕಳಿಗೆ ಈ ಏಜಲ್ಲೂ ಹೀಗೆ ಇರ್ಬೋದು, ಅದೊಂದು ಆದರ್ಶ. ಮತ್ತು ಪ್ರಭಾಕರ ಭಟ್ರು ಇಷ್ಟು ಕೆಲಸ ಮಾಡಬೇಕಾದ್ರೆ ಇವತ್ತು ಗಣಪತಿ, ನಿನ್ನೆ ಬೇರೆ ನಮ್ಮ ಆಶ್ರಮಕ್ಕೆ ಯಾರೋ ಗಣಪತಿ ಅಂತಂದಿಟ್ರು. ಇವತ್ತು ಗಣಪತಿಯದ್ದೇ ಪ್ರತಿಷ್ಠೆ. ಅದನ್ನು ಥಿಂಕ್ ಮಾಡ್ತಾ ಇದ್ದೆ ಅಲ್ಲಿ ಕೂತವನು. ಗಣಪತಿ ಅಂದರೆ ಆಕಾಶ ತತ್ವ. ಅಥರ್ವಶೇಷದಲ್ಲಿ ಅವನಿಗೆ ಹೇಳ್ತೀವಿ, ತ್ವಂ ಬ್ರಹ್ಮ ತ್ವಂ ವಿಷ್ಣು ತ್ವಂ ಶಿವ, ಎಲ್ಲವೂ ನೀನೇ. ಗಣಪತಿ ಅಂದರೆ ದೇರ್ ಈಸ್ ನೋ ಆಬ್ಸ್ಟಕಲ್ಸ್, ಅಡ್ಡಿ ಇಲ್ಲವ, ವಿಘ್ನವನ್ನು, ನನಗೆ ನಿಮಗೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅದೇ ವಿಘ್ನ, ಅದನ್ನು ನಾಶ ಮಾಡೋನು, ಅವನನ್ನು ಗಣಪತಿ, ಮೂಲಾಧಾರ ಚಕ್ರದ ಆಧಾರ ದೇವತೆ ಅಂತಲೂ ಹೇಳ್ತೀವಿ. ಆಕಾಶ ತತ್ವ ಅಂತ ಶಾಸ್ತ್ರದಲ್ಲಿ ಅವನಿಗೆ ಹೆಸರು. ಆ ಗಣಪತಿ ಇವತ್ತು ಪ್ರತಿಷ್ಠೆ. ಹಾಗಾಗಿ ಆ ಮಕ್ಕಳಿಗೆ ಆಶ್ರಮದಿಂದ ನಾನೊಬ್ಬ ಕೆಲಸದವನಾಗಿ ಈ ಮಕ್ಕಳ ಪ್ರತಿ ವರ್ಷದ ಯೂನಿಫಾರ್ಮು, ಬ್ಯಾಗು ಏನು ಇದೆ ಅದರ ವ್ಯವಸ್ಥೆ ನಾನಿರೋ ತನಕ ಇಲ್ಲಿಗೆ ನಡೀತಾ ಹೋಗುತ್ತೇನೋ. ನನ್ನ ಸಣ್ಣ ಸೇವೆಗೆ ಪ್ರಭಾಕರ ಭಟ್ರು ಅವಕಾಶ ಮಾಡಿಕೊಡ್ಲಿ ಅಂತ. ಯಾಕೆ ಈ ಹೆಸರೇ ಶ್ರೀರಾಮ ವಿದ್ಯಾನಿಕೇತನ. ಜಗತ್ತು ರಾಮಮಯ ಆಗದೆ. ರಾಮ ಅಂದರೆ ಒಂದು ಹೆಸರಲ್ಲ, ತತ್ವ. ಆ ಸಿದ್ಧಾಂತದಿಂದ ಅವ ರಾಮ ಆಗಿದ್ದು. ನಾನು ಯಾವಾಗಲೂ ಹೇಳ್ತೀನಿ, ರಾಮನನ್ನು ಹೆಸರು ಕಾಳು ಪಾನಕಕ್ಕೆ ಸೀಮಿತ ಮಾಡಬೇಡಿ, ಅದು ಆದರ್ಶ ಮೂರ್ತಿ. ಅವನ ಹೆಸರು ಹೇಳಿದರೆ ಆ ಜಾಗ ಉದ್ಧಾರ ಆಗುತ್ತೆ. ಅದಕ್ಕೆ ದೊಡ್ಡ ಸಾಕ್ಷಿ ರಾಘವೇಶ್ವರ ಭಾರತಿಗಳು. ಭೂಮಿಯಲ್ಲಿ 5 ರಕ್ಷಣೆ ಆಗಬೇಕಂತ. ಒಂದು ಹಸು,
ಒಂದು ಗೋಮಾತ, ಇನ್ನೊಂದು ಸ್ವಮಾತ, ಇನ್ನೊಂದು ಸ್ವಮಾತ, ಇನ್ನೊಂದು ದೇಶ, ಸ್ವದೇಶ. ಈ ಮೂರು ರಕ್ಷಣೆ ಆಗೋದು ನಾವು ಸ್ವದೇಶಿಯ ನಮ್ಮ ಜೆನೆಟಿಕಲ್ ಗುಣವನ್ನು ಅನುಭವಕ್ಕೆ. ನಾನು ಈ ಖಾದಿ ಉಡೋದು ನಮ್ಮ ದೇಶಕ್ಕೆ ವ್ಯಾಪಾರ ಆಗಲಿ, ಇನ್ನೊಂದು ತುಂಬ ಕಲರ್ ಬಟ್ಟರೆ ಹಾಕಿದರೆ ಖರ್ಚು ಜಾಸ್ತಿ, ಅದು ಕಮ್ಮಿ ಆಗಲಿ. ಗಾಂಧಿ ಕುಟೀರ ಆಗಿದ್ದು ಹಾಗೆ, ವೇಸ್ಟ್ ಆಗೋ ದುಡ್ಡು ಇನ್ನೊಬ್ಬರು ಬದುಕಲಿಕ್ಕೆ ಉಪಯೋಗ ಆಗಲಿ. ಸೊ ನಾವೆಲ್ಲ ಆದರ್ಶದ ಜೀವನವನ್ನು ಈ ಜಾಗದ ಮೂಲಕ ಶುರು ಮಾಡುವ. ನನ್ನ ಮಾತು ಆಂಗಿಕದಲ್ಲೇನಾದ್ರು ದಯಮಾಡಿ ದೋಷಗಳಿದ್ದರೆ ದಯಮಾಡಿ ಕ್ಷಮೆ ಇರಲಿ. ಶ್ರೀನಿವಾಸ ಪೂಜಾರ ಥರ ಸರಳ ರಾಜಕಾರಣ ನಿಮಗೆಲ್ಲ ಮಾದರಿಯಾಗಲಿ. ಸುರೇಶಣ್ಣನ ಥರ ಸ್ವಾಭಿಮಾನದ ರಾಜಕಾರಣ ನಿಮಗೆಲ್ಲ ಮಾದರಿಯಾಗಲಿ. ಕಲ್ಲಡ್ಕ ಪ್ರಭಾಕರ ಭಟ್ರ ಥರ, ಯಾಕೆ ಒಬ್ಬ ಮೇಲ ಜಾತಿಯಲ್ಲಿ ಹುಟ್ಟಿ ಒಬ್ಬ ಬ್ರಾಹ್ಮಣ ಅಂದರೆ ಅದರ ಅರ್ಥ ಏನು ಗೊತ್ತಾ? ಯದ್ ಬ್ರಹ್ಮ ಜಿಜ್ಞಾಸುತ್ತಂ ಬ್ರಾಹ್ಮಣ ಅಂತ. ಆ ಎಲ್ಲರಿಗೂ ಮಾದರಿಯಾಗಿರುವುದನ್ನು ಬ್ರಾಹ್ಮಣತ್ವ ಅನ್ನೋದು. ಅದು ಜಾತಿ ಅಲ್ಲ, ಅದೊಂದು ತತ್ವ. ಹಾಗೆ ಬದುಕಿದವ್ರು. ಯಾಕೆ ಈ ರೆವಲ್ಯೂಷನ್ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಈ ಪ್ರಾಂತ್ಯದಲ್ಲಿ ಮೈಲಿಗೆಯನ್ನು ದಾಟಿ, ಅರಿವಿನ ಮಡಿಯನ್ನು ದಾಟಿ, ಅರಿವೆಯ ಮಡಿಯನ್ನು ದಾಟಿ ಅರಿವಿನ ಮಡಿಗೆ ಹೋಗೋದು ಸ್ವಲ್ಪ ಕಷ್ಟ. ಅಂಥ ಪ್ರಯೋಗಗಳನ್ನು ಪ್ರಭಾಕರ ಭಟ್ರು ಇಲ್ಲಿ ಮಾಡಿದ್ದಾರೆ. ನಂಗೆ ಗೊತ್ತಿರಲಿಲ್ಲ. ಅದನ್ನು ಕೇಳಿದ ಮೇಲೆ ನಮ್ಮದೊಂದು ಸಾಷ್ಟಾಂಗ ನಮಸ್ಕಾರ ಉಂಟು. ಯಾಕೆ ನಾವೆಲ್ಲ ಭಾಷಣ ಬಿಗಿಬೋದು, ಅದನ್ನು ಆಚರಣೆಗೆ ತರೋದು ದೊಡ್ಡ ಕಷ್ಟ. ಈ ರಾಮ ಮಂದಿರಕ್ಕೆ ಇಲ್ಲೆಲ್ಲ ಕೆಲಸಕ್ಕೆ ಕಾರಣ ಆದ ಪ್ರತಿಯೊಬ್ಬರ ಕಾಲ ಧೂಳವನ್ನು ಶಿರದಲ್ಲಿ ಧಾರಣೆ ಮಾಡ್ತಾ, ಮತ್ತು ಈ ಒಂದೊಂದು ಇಟ್ಟಿಗೆ ಇದೊಂದು ಅಯೋಧ್ಯೆ, ನಿಮ್ಮ ಪ್ರಾಂತ್ಯಕ್ಕೆ ಅಯೋಧ್ಯೆ. ಹೇಗೆ ನಾನು ಹೇಳೋದು, ಊರು ಅಯೋಧ್ಯೆ ಆಗಬೇಕು. ಅಲ್ಲಿ ಬರೀ ದೇವಸ್ಥಾನಗಳು ಶಾಸ್ತ್ರಕ್ಕೆ ಸೀಮಿತ ಆಗಬಾರ್ದು. ನಮ್ಮ ಆಶ್ರಮದಲ್ಲೂ 5 ಯಜ್ಞ ಆಗ್ತದೆ, ಶಾಸ್ತ್ರಾಧ್ಯಯನ ಆಗುತ್ತೆ. ಜಾತಿ ಮತೆಯಲ್ಲಿ ಎಲ್ಲರಿಗೂ ಎಲ್ಲವನ್ನು ನಾವು ಹೇಳಿಕೊಡ್ತೀವಿ. ಜೊತೆಗೊಂದು ಕೆಲಸ ಮಾಡ್ತೀವಿ, ನದಿಗಳನ್ನು ಕ್ಲೀನ್ ಮಾಡ್ತೀವಿ. ಪ್ರತಿ ತಿಂಗಳು ಒಂದೊಂದು ದೇವಸ್ಥಾನಗಳನ್ನು ಹೋಗಿ ಕ್ಲೀನ್ ಮಾಡ್ತೀವಿ. ಯಾಕೆ ನಮ್ಮ ಶ್ರದ್ಧಾ ಕೇಂದ್ರಗಳ ಕ್ಲೀನ್ ಇದ್ದರೆ ಮಾತ್ರ ಶ್ರದ್ಧೆ ಹುಟ್ಟುತ್ತೆ, ಇಲ್ಲ ಶ್ರಾದ್ಧಾ ಕೇಂದ್ರ ಆಗ್ತದೆ. ಯಾರದು ದೇವಸ್ಥಾನ ಯಾವ ಪಂಥದ್ದು ಯಾವತ್ತೂ ಕೇಳಲಿಲ್ಲ. ನಮ್ಮ ದೇಶ ತೀರ್ಥಕ್ಷೇತ್ರ, ತೀರ್ಥಗಳ ರಕ್ಷಣೆ ಆಗಬೇಕು. ಇಲ್ಲೆಲ್ಲ ಬ್ರಹ್ಮಕಲಶ ಮಾಡ್ತೀರಿ, ನಾನು ಹೇಳೋದು ಅಲ್ಲೆಲ್ಲ ಕಸ ಹಾಕ್ತೀವಿ. 2ನೇ ದಿನ ಹೋಗಿ ಜಾತ್ರೆ ಕ್ಲೀನ್ ಮಾಡಿ. ಮತ್ತು ಇಲ್ಲಿ ನಿಮ್ಮ ಊರಲ್ಲಿ ದೈವಗಳ ಕೊಡುಗೆ ಇದೆಯಲ್ಲ ದೊಡ್ಡದು. ಈ ಸೌತ್ ಕೇಂದ್ರದಲ್ಲಿ ವೃದ್ಧಾಶ್ರಮ ಇಲ್ಲ, ಕಾರಣ ಇಷ್ಟೇ, ನಿಮ್ಮ ದೈವಗಳ ಫಲ ಮತ್ತು ಅದರ ಸಂಸ್ಕಾರ. ದೈವಾರಾಧನೆ ಅನ್ನೋದು ಬರೀ ಒಂದು ಆಚರಣೆ ಇಲ್ಲ, ಒಗ್ಗಟ್ಟು ಮಾಡ್ತಾ ಇರೋ ಒಂದು ದೊಡ್ಡ ನಿಯಮ. ನಾನು ಮೊನ್ನೆ ಅದರ ಅಧ್ಯಯನ ಮಾಡ್ತಾ ನೋಡಿದ್ದೆ ಮತ್ತು ಹುಡುಕ್ದೆ. ಯಾಕೆ ವಯಸ್ಸಾದವರಿಗೆ ಬೆಲೆ ಕೊಡೋದೇ ಫಸ್ಟ್ ಹೇಳಿಕೊಡ್ತದೆ ದೈವಗಳು. ಎಲ್ಲರನ್ನೂ ಒಟ್ಟು ಮಾಡುತ್ತೆ. ಕೋಟಿಯಿಂದ ಬಾಂಬೆಯಿಂದ ಶೆಟ್ರು ಬರಬೇಕು, ಟೀ ಅಂಗಡಿಯಲ್ಲಿದ್ದರೆ ಶೆಟ್ರು ಬರಬೇಕು, ಎಲ್ಲ ಬಂದ ಮೇಲಲ್ಲ ನಾಗನಿಗಾಗಲಿ ದೈವಗಳಿಗಾಗಲಿ ಆರಾಧನೆ. ಆ ಸಂಘಟನೆಯನ್ನು ಇವರೆಲ್ಲ ಮೊದಲು ಶುರು ಮಾಡಿದ್ದು ಈ ಪ್ರಾಂತ್ಯದಲ್ಲಿ ದೈವಗಳು ಧರ್ಮವನ್ನು ನೆಲೆನಿಲ್ಲಿಕ್ಕೆ ಮಾಡಿದ್ದು. ಸೊ ಅದನ್ನು ಆಚರಣೆ ಆಗದೆ ಅದರ ಆದರ್ಶಗಳನ್ನು ತಗೊಳ್ಳಿ. ಮತ್ತು ಗಣಪತಿ ಪ್ರತಿಷ್ಠೆ, ಈ ಗಣಪತಿ ಹಬ್ಬ ಶುರು ಮಾಡಿದ್ದು ಬಾಲಗಂಗಾಧರ ತಿಲಕ್, ಎಲ್ಲರನ್ನೂ ಒಟ್ಟು ಮಾಡಲಿಕ್ಕೆ. ಗಣಾನಾಂ ಪತಿಹಿ, ಆ ಕೆಲಸವನ್ನು ಪ್ರಭಾಕರ ಭಟ್ರು ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ಫ್ರೀ ಮೆಡಿಕಲ್ ಕ್ಯಾಂಪು, ಫ್ರೀ ವಿದ್ಯೆ ಶುರುವಾಗಿದೆ, ಫ್ರೀ ಹಾಸ್ಪಿಟಲ್ಲು. ಶ್ರೀರಾಮ ವಿದ್ಯಾನಿಕೇತನ ಹೇಗಿದೆ, ಶ್ರೀರಾಮ ಫ್ರೀ ಮೆಡಿಕಲ್ ಹಾಸ್ಪಿಟಲ್ಲು ಈ ಜಾಗದಲ್ಲಿ ಆಗಲಿ. ಅದಕ್ಕೆ ನಾವು ಸ್ವಲ್ಪ ಮಣ್ಣು ಹೊರ್ತೀವಿ ಅಂತ ಹೇಳ್ತಾ, ಯಾಕೆ ನಿಲ್ಲಬಾರ್ದು. ಜನಕ್ಕೆ ಅಗತ್ಯ ಇರೋದು 3: ಆರೋಗ್ಯ, ಆದಾಯ, ಆಶ್ರಯ. ನಾನೊಂದು ಕೆಲಸ ಬಿಟ್ಟ ಮೇಲೆ, ನಾನಿಲ್ಲೇ ಓದಿದ್ದು ಸುಳ್ಳ್ಯದಲ್ಲಿ, ಒಂದು 400 ಜನ HR ಟೀಮ್ ಅವರು ಇದ್ದೀವಿ. ಜಿಂದಾಲ್ ಅವರು, ರಿಲಯನ್ಸ್ ಅವರೆಲ್ಲ ಆಶ್ರಮಕ್ಕೆ ನಡ್ಕೊಳ್ತಾರೆ. ನಾವೆಲ್ಲ ಅವ್ರ ಹತ್ರ ಒಂದು ಮಾತು ಇಸ್ಕೊಂಡಿದ್ದು, ಈ ಹಳ್ಳಿಯಿಂದ ಬರೋ ಜನಕ್ಕೆ ಕಮ್ಮಿ ಮಾರ್ಕ್ ಇದ್ದವರಿಗೆ. ಯಾಕಂದರೆ ತುಂಬ ಮಾರ್ಕ್ ಇದ್ದರೆ ಶ್ರೀನಿವಾಸ ಪೂಜಾರಿ ಹೇಳಿದಾಗೆ ಕುಕ್ಕರಲ್ಲಿ ಬಾಂಬ್ ಬಿಡ್ತಾನೆ. ಕಮ್ಮಿ ಮಾರ್ಕ್ ಇದ್ದವನು ಕುಕ್ಕರಲ್ಲಿ ಅನ್ನ ಮಾಡಿಕೊಡ್ತಾನೆ. ಅವನಿಗೆ ಕಾಮನ್ ಸೆನ್ಸ್ ಇರುತ್ತೆ, ಇವನಿಗೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲ ರಾಮ ಮಂದಿರ ಕಟ್ಟಿದವ್ರನ್ನೆಲ್ಲ ಹೋಗಿ ಕೇಳಿ, ಅಲ್ಲಿ MBA BE ಕಮ್ಮಿ ಇದೆ, BCom BA. ನಮ್ಮ ದೇಶವನ್ನು ಇವತ್ತು ರಕ್ಷಣೆ ಮಾಡ್ತಿರೋದು, ದೇವಸ್ಥಾನಗಳನ್ನು ರಕ್ಷಣೆ ಮಾಡಿ ತುಂಬ ಓದ್ದವರಲ್ಲ, ತುಂಬ ದುಡ್ಡಿದ್ದವನು ಅಲ್ಲ. ಎಲ್ಲ ದೇವಸ್ಥಾನದ ಹುಂಡಿ ನಡೀತಾ ಇರೋದು ಆಟೋದವನಿಂದ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ, ಕೂಲಿಯವರಿಂದ. ನಾನು ಮೊನ್ನೆ ಕೊಲ್ಲೂರು ಬ್ರಹ್ಮಕಲಶ ಆಗ್ತಾ ಬಸವರಾಜೇಂದ್ರನಿಗೆ ಕರೆದು ಹೇಳಿ, ಎಲ್ಲರೂ ಬಂದು ಸ್ಟೇಜಿಗೆ ಬಂದರೆ ನೀವು ಸೀದಾ ಬಂದು ಬ್ರಹ್ಮಕಲಶದಲ್ಲಿರೋ ಕೆಲಸದವರಿಗೆಲ್ಲ ಬಟ್ಟೆ ಹಂಚಿ ನಮಸ್ಕಾರ ಮಾಡಿ ಹೋದ್ರಲ್ಲ, ಏನದರ ರಹಸ್ಯ? ಅದಕ್ಕೆ ಬಸವರಾಜೇಂದ್ರನಿಗೆ ಒಂದು ಮಾತು ಹೇಳಿದೆ, ನೋಡು,
ಬಿಂಬದಲ್ಲಿ ಪ್ರತಿಬಿಂಬ ನೋಡಲಿಕ್ಕಾಗುತ್ತೇನೋ ಸತ್ಯ ನೀನು ಒಪ್ಪುದು ಹೌದಾದರೆ. ನಾವು ರಾಮನನ್ನು ನೋಡಲಿಲ್ಲ, ರಾಮನ ಕೆಲಸ ಮಾಡೋರನ್ನು ನೋಡಿದ್ದೀವಿ. ಆ ಇಡೀ ಬ್ರಹ್ಮಕಲಶಕ್ಕೆ 14 ದಿನ ದುಡಿಯೋರ ಈ ವರ್ಗ, ಅವರಲ್ಲಿ ದೇವಿಯನ್ನು ನೋಡೋ ಪ್ರಯತ್ನ ಮಾಡಿ. ನನಗೆ ಗೊತ್ತಿರೋ ಇಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಹಂಚಿಕೊಂಡಿದ್ದೀನಿ. ಅದರಲ್ಲೇನಾದ್ರು ದೋಷಗಳಿದ್ದರೆ ದಯಮಾಡಿ ಕ್ಷಮಿಸಿ. ನಾವೆಲ್ಲ ಭಾರತದ ಬಗ್ಗೆ ಭಾವುಕರಾಗದೆ ಅದನ್ನು ಭಾರತದ ಉದ್ಧಾರ ಬದುಕು ಅಂತ ಹೇಳಿ ಬದುಕಿದ ದಿನ ಈ ದೇಶ ನಿಜವಾಗಲೂ ನಿಜವಾದ ಸ್ವತಂತ್ರ ಬರುತ್ತೆ. ಇಲ್ಲಾಂದರೆ ಮೆಕಾಲೆ ಸಿಸ್ಟಮಲ್ಲೇ ಎಲ್ಲ ಸಿಕ್ಕಾಕೊಂಡು ನಮ್ಮ ಸಂಸ್ಕಾರವೇ ಮರ್ತಿದ್ದೀವಿ ಅಲ್ವಾ. ನೋಡಿ, ಒಬ್ಬ ಮೋದಿ ವೆಸ್ಟರ್ನ್ ಕಲ್ಚರ್ ಬಟ್ಟೆ ಹಾಕಲಿಲ್ಲ ಪ್ರಧಾನಿ ಆದರೆ. ಒಂದು ಸಣ್ಣ ಎಕ್ಸಾಂಪಲ್ ಹುಡುಗರಿಗೆ ಕೊಡ್ತಾ ಇರೋದು. ಒಬ್ಬ ಮೋದಿ ಎಲ್ಲಿ ಹೋದರೂ ಅವನ ಧರ್ಮವನ್ನು ಧ್ಯಾನವನ್ನು ಮರಿಲಿಲ್ಲ. ಒಬ್ಬ ಮೋದಿ ಯಾವ ದೇಶದವರು ಬಂದರೂ ಅವರನ್ನು ತೃಪ್ತಿಪಡಿಸ್ಲಿಕ್ಕೆ ಹೋಗಲಿಲ್ಲ. ತನ್ನ ದೇಶದ ಟೀ ಏನು, ತನ್ನ ದೇಶದ ಬಜ್ಜಿ ಏನು, ತನ್ನ ದೇಶದಲ್ಲಿರೋ ಬುಟ್ಟಿ ಏನು, ಬಟ್ಟೆ ಏನು, ನಮ್ಮ ಲೆಕ್ಕ ಇತ್ತು. ಅದನ್ನೆಲ್ಲ ಅವ್ರ ಎದುರುಗಡೆ ಹೇಳ್ಕೊಂಡ್ರೆ ನನಗಿತ್ತ ಹೆಸಿಟೇಷನ್ ಫಸ್ಟ್ ಈ ಜುಬ್ಬ ಹಾಕಬೇಕಾದ್ರೆ ಜನನಾಗಾಡಿದ್ರಿಂದ. ನನ್ನ ಗುರುಗಳು ಹೇಳಿದರು, ಮಾನ ಬಿಡು ಮಾನವ ಆಗ ಬರುವ ಮಾಧವ. ಮಾನ ಅಭಿಮಾನ ಎರಡೂ ಬಿಟ್ಟರೆ ದೇವರು ಸಿಗ್ತಾನೆ, ಬೇರೆ ಏನೂ ಮಾಡೋದು ಬೇಡ. ಈಗ ನಮಸ್ಕಾರ ಮಾಡಿದ್ದು ಅದಕ್ಕೆ. ನಾನು ಭಗವದ್ಗೀತೆಯನ್ನು ಒಪ್ತೀನಿ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯನ ಕೃಷ್ಣನ ಮಾತನ್ನು ಇವತ್ತೂ ಒಪ್ತೀನಿ. ಏಕೋ ದೇವ ಸರ್ವಭೂತೇಶು ಗೂಢಹಾನ್, ಆ ಶ್ಲೋಕವನ್ನು ಒಪ್ತೀನಿ. ಒಪ್ಪಿದ ಮೇಲೆ ಅದು ಆಚರಣೆಗೆ ಬರಬೇಕು. ನಿಮಗೆ ನನ್ನೊಳಗೆ ಬೆಳಕು ಕಂಡಿದ್ದು ಹೌದಾದರೆ ನಿಮ್ಮೆಲ್ಲರೊಳಗಿರೋ ಬೆಳಕಿಗೆ ನಾನು ನಮಸ್ಕಾರ ಮಾಡೋದು ಅದೊಂದು ಸತ್ಯ. ಅದನ್ನು ಮಾಡದೆ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ